ಈಗಾಗಲೇ ಕೋಸ್ಟಲ್ ವುಡ್ನಲ್ಲಿ ತುಳು ಪಾಡ್ದನ ಆಧಾರಿತ ಕೆಲ ಸಿನಿಮಾಗಳು ತೆರೆ ಕಂಡು ಪ್ರೇಕ್ಷಕರ ಮನಗೆದ್ದಿದೆ. ಇದೀಗ ಆ ಸಾಲಿಗೆ ಕಲ್ಲುಟಿ ಕಲ್ಕುಡ ದೈವದ ಪಾಡ್ದನ ಆಧಾರಿತ ಕಾರ್ಣಿಕುದ ಕಲ್ಲುಟಿ ತುಳು ಸಿನಿಮಾ ಸೇರಲಿದೆ. ಇದೀಗ ಕರಾವಳಿಯಾದ್ಯಂತ ಈ ಮೂವಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು. ಸುಮಾರು 400 ವರ್ಷಗಳ ಹಿಂದಿನ ತುಳುನಾಡಿನಲ್ಲಿ ನಡೆದ ಘಟನೆಯನ್ನ ಆಧರಿಸಿ ಈ ಸಿನಿಮಾವು ಕಲ್ಲುಟಿ ಕಲ್ಕುಡ ಪಾಡ್ದನದ ಕಥೆಯಾಧಾರಿತವಾಗಿದೆ. ಪುರುಷ ಸಮಾಜದ ದೌರ್ಜನ್ಯ ದಬ್ಬಾಳಿಕೆಯನ್ನ ಮೆಟ್ಟಿ ನಿಲ್ಲುವ ಗಟ್ಟಿದನಿಯ ಹೆಣ್ಣು ಕಾಳಮ್ಮ ಮುಂದೆ ಕಾಯಬಿಟ್ಟು ಮಾಯ ಸೇರಿ ಕಲ್ಲುಟಿ ದೈವವಾಗಿ ತಮಗೆ ಮೋಸಗೈದ ಅರಸನಿಗೆ ಸರಿಯಾದ ಪಾಠ ಕಲಿಸ್ತಾಳೆ. ಮುಂದೆ ಆಕೆ ತುಳುನಾಡಿನ ಕುಲದೇವತೆಯಾಗಿ ಮನೆ ಮನೆಯಲ್ಲೂ ಆರಾಧನಾ ಶಕ್ತಿಯಾಗುತ್ತಾಳೆ. ಇದೀಗ ಮಹೇಂದ್ರ ಕುಮಾರ್ ಇದೇ ಕಥಾ ವಸ್ತುವನ್ನ ಆಧರಿಸಿ ಕಾರ್ಣಿಕದ ಕಲ್ಲುಟಿ ಸಿನಿಮಾವನ್ನ ನಿರ್ಮಿಸಿದ್ದಾರೆ. ಇದು ಅವರ ಚೊಚ್ಚಲ ಸಿನಿಮಾವೂ ಹೌದು. ಮಂಗಳೂರಿನ ಭಾರತ್ ಮಾಲ್ನ ಬಿಗ್ ಸಿನಿಮಾಸ್ನಲ್ಲಿ ಬಿಡುಗಡೆ ಸಮಾರಂಭವನ್ನ ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಉದ್ಘಾಟಿಸಿದ್ರು. ತದಬಳಿಕ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಚಿತ್ರವು ಯಶಸ್ವಿ ಪ್ರದರ್ಶನ ಕಾಣಲಿ, ದೇವರ ಮಹಿಮೆ ಇನ್ನಷ್ಟು ಜನರಿಗೆ ತಿಳಿಯುವಂತಾಗಲಿ ಎಂದು ಹೇಳಿದರು. ಕಲ್ಲುಟಿಯ ಮಹಾತ್ಮೆಯನ್ನು ಕೊಂಡಾಡತಕ್ಕಂಥ ಈ ಚಿತ್ರೀಕರಣದ ಈ ಒಂದು ಉಜ್ವಲವಾದಂಥ ಭವಿಷ್ಯತ್ತು ಮತ್ತು ಈ ಕಲ್ಲುಟಿಯ ಭಕ್ತರ ಅನುಗ್ರಹದ ಶ್ರೀರಕ್ಷೆ, ವಿಶೇಷವಾಗಿ ಕಲ್ಲುಟಿಯ ಮೂಲಸ್ಥಾನವಾಗಿರತಕ್ಕಂಥ ಪೊಣಂದಬೆಲೆಯ ಕಲ್ಲುಟಿ ಬೇರೆ ಬೇರೆ ಭಾಗದಲ್ಲಿ ಆರಾಧನೆ ಮಾಡಲ್ಪಡತಕ್ಕಂಥ ಆ ದೈವದ ಅನುಗ್ರಹ ಇದ್ದು, ಜನಪದೀಯವಾದಂಥ ಆರಾಧನೆಯಲ್ಲಿ ಆ ಕಲ್ಲುಟಿಯ ಮಹಾತ್ಮೆ, ಅದೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅವಿರ್ಭಾಜ್ಯವಾಗಿ ಕಾರ್ಕಳ ತಾಲೂಕಿನಲ್ಲಿ ಅವಳ ಭಾಳಷ್ಟು ಲೀಲೆಯನ್ನು ತೋರಿಸಿ ಇವತ್ತು ಪೊಣಂದಬೆಲೆ ಅನ್ನುವಂಥ ಪುಣ್ಯಕ್ಷೇತ್ರದಲ್ಲಿ ಭಾಳಷ್ಟು ಸೇವಾಕರ್ತರನ್ನು ಸೆಳೆದುಕೊಂಡು ಭಾಳಷ್ಟು ಸೇವೆ ಮಾಡತಕ್ಕಂಥ ಅವಕಾಶವನ್ನು ಕೊಡತಕ್ಕಂಥ ಆ ಮಾತಾಯಿಯ ಈ ಚಿತ್ರ ಇನ್ನಷ್ಟು ಹೆಚ್ಚು ಪ್ರಶಂಸೆಗೆ ಪಾತ್ರವಾಗಿ ಅವರ ಮಹಿಮೆಯಲ್ಲಿ ಆದಷ್ಟು ಜನ ಈ ಒಂದು ವೀಕ್ಷಣೆ ಮಾಡತಕ್ಕಂಥ ಸುಯೋಗವನ್ನು ಆ ಮಾತಾಯಿ ಕರುಣಿಸಬೇಕು. ತದಬಳಿಕ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ಯುವ ಜನತೆಗೆ ತಿಳುವಳಿಕೆ ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಚಿತ್ರಗಳ ಅವಶ್ಯಕತೆಗಳು ಇದೆ. ಚಿತ್ರದ ಮೂಲಕ ದೈವದ ಕಾರ್ಣಿಕವನ್ನ ತೋರಿಸಿಕೊಡಲಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದ ಕಾರ್ಣಿಕದ ಕಲ್ಲುಟಿ ಪಂಪುರಂಜಿನ ಒಂದು ಸಿನಿಮಾದ ಪ್ರಾರಂಭೋತ್ಸವ ಉದ್ದೀಪನ ಮಲ್ಪನಂಚಿನ ಶುಭ ಸಂದರ್ಭ ಕುರುಲ್ಲ. ತುಳುನಾಡದ ವಿಶೇಷತೆ ದೈವಾರಾಧನೆ ಬಕಾಯಿತೊಟ್ಟಿಗೆ ಈ ಕರಾವಳಿದ ಮಸ್ತ್ ಪ್ರತಿಯೊಂದು ವ್ಯವಸ್ಥೆಗಳು ಕೊಡುಗೆ ಕೊಡಂಚಿನ ವಿಶೇಷತೆ ಈ ತುಳುನಾಡದ ದೇವದೈವನ ಪ್ರತಿಯೊಂದು ವಿಷಯಗಳು ಅವೇನು ಈ ಸಿನಿಮಾದ ಮುಖಾಂತರ ಜನಗಳಿಗೆ ತೋರ್ಪಾದ ಕೊಡ್ಪಂಚಿನ ಜನಗಳಿಗೆ ಐತ ಮಾಹಿತಿ ಕೊಡ್ಪಂಚಿನ ಜನಗಳಿಗೆ ದೈವದ ಕಾರಣಿಕದ ಬಗ್ಗೆ ತೋರ್ಪಾದ ಕೊಡ್ಪಂಚಿನ ವಿಶೇಷತೆ ಈ ಒಂದು ಸಿನಿಮಾಡು ಹಾಕೊಂಡು. ಚಿತ್ರದಲ್ಲಿ ಕನ್ನಡ ನಟ ರಮೇಶ್ ಭಟ್ ಅವರು ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಚಿತ್ರವು ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಚಿತ್ರವನ್ನ ವೀಕ್ಷಣೆ ಮಾಡಬೇಕೆಂದು ಅವರು ಮನವಿ ಮಾಡಿಕೊಂಡರು. ನೀವೆಲ್ಲರೂ ಚಿತ್ರವನ್ನು ನೋಡಿ ಮೀಡಿಯಾದವರು ಇರಬಹುದು, ಇಲ್ಲಿ ಅವರೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ. ಯಾಕೆಂದರೆ ಇಂಥ ಜನರ ಒಂದು ಚಿತ್ರವನ್ನು ಜನರು ತುಂಬ ಅಪೇಕ್ಷೆ ಪಡಬೇಕು. ಅದಕ್ಕೆ ಪ್ರೇಕ್ಷಕರು ಮತ್ತು ಚಿತ್ರ ಎರಡು ಕೊಂಡಿಯಾಗಿರುವಂಥವರು ಮೀಡಿಯಾದವರು, ನೀವು ಇದಕ್ಕೆ ತುಂಬ ಸಪೋರ್ಟ್ ಮಾಡಬೇಕು. ಎಲ್ಲರೂ ಚಿತ್ರ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಬೇಕು ಅಂತ ನೀವು ಹೇಳಬೇಕು. ನಾವು ಈಗ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಹೋಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಸಾಧನ. ಹಾಗಾಗಿ ನಿಮ್ಮ ಸಹಕಾರ ಬಹಳ ಮುಖ್ಯ. ನನಗೆ ತುಂಬ ಖುಷಿಯಾಗಿದೆ. ಚಿತ್ರತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಲ್ಲರಿಗೂ ನಾನು ಶುಭ ಕೋರ್ತೀನಿ. ಈ ವೇಳೆ ನಟಿ ಶಾಲಿನಿ ಮರಕಡ, ರಾಜಗೋಪಾಲ್ ರೈ, ಚಿತ್ರ ನಿರ್ಮಾಪಕ ಹಾಗೂ ನಿರ್ದೇಶಕ ಮಹೇಂದ್ರ ಕುಮಾರ್, ಮಾನಸಿಕ ನರರೋಗ ತಜ್ಞರಾದ ಡಾ ಕಿರಣ್ ಪಿಕೆ, ಸಂಗೀತ ನಿರ್ದೇಶಕ ಹಿತನ್ ಹಾಸನ್, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಪತ್ರಕರ್ತ ಜಗನ್ನಾಥ್ ಶೆಟ್ಟಿ ಬಾಳ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಲ್ಲುಟಿ ಕಲ್ಕುಡ ದೈವಗಳ ಮೂಲಕತೆ ನಡೆದಿರುವ ಕಾರ್ಕಳದಲ್ಲಿಯೇ ಈ ಸಿನಿಮಾದ ಚಿತ್ರೀಕರಣವನ್ನ ಮಾಡಲಾಗಿದೆ. ಸಿನಿಮಾದಲ್ಲಿ ಚೆನ್ನಾಗಿ ಗ್ರಾಫಿಕ್ಸ್ಗಳನ್ನ ಬಳಸಿಕೊಳ್ಳಲಾಗಿದೆ. 400 ವರ್ಷಗಳ ಹಿಂದಿನ ಕಥೆಯಾದ್ದರಿಂದ ಸನ್ನಿವೇಶ, ಚಿತ್ರೀಕರಣದ ಸ್ಥಳ, ಕಾಸ್ಟ್ಯೂಮ್,
ಭಾಷೆಗೆ ಹೆಚ್ಚಿನ ಗಮನ ಹರಿಸಿ ಚಿತ್ರೀಕರಣ ಮಾಡಲಾಗಿದೆ. ಕೆಂಡ ಧೂಪದ ಬೀಜುಗು ಬಲು ಬಾಸೆಗೆರ್ಪಾವೆ ಗಂಡ ಗಣಕುಲ ಗಡುವಾಡು ಏರಾವೆ ನಂಬಿ ನಗಲಿಗೆ ಗಡಿಗಾಯ ಒಂದಿನಂಚ ಕಡುದೀದು ಕಾಪುವೆ ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.